ಹರೇ ಶ್ರೀನಿವಾಸ. ನಾನು ಕಳೆದ ಲಲಿತಾ ಪಂಚಮಿಗೆ ಕಟೀಲಿಗೆ ಹೋಗಿದ್ದೆ. ಕಟೀಲ್ ಅಂತಂದರೆ ಉಡುಪಿ ಮಂಗಳೂರ ರೋಡಲ್ಲಿ ಮುಲ್ಕಿಯಲ್ಲಿ ಇಳಿದು ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಬೇಕಾದಷ್ಟು ಬಸ್ಸುಗಳು ಸಿಗ್ತವೆ. ಅಲ್ಲಿಗೆ ಹೋಗಿದ್ದೆ. ಆ ವಿಡಿಯೋನ ಇವತ್ತು ನಾನು ಹಾಕ್ತಾ ಇದ್ದೀನಿ. ಫಸ್ಟಿಗೆ ನೋಡಿ ನಮ್ಮ ಕೃಷ್ಣನ ಅಲಂಕಾರ ನೋಡ್ಕೊಂಡು ಬರೋಣ. ಕೋಟಿ ಭಗವದ್ಗೀತಾ ಲೇಖನ ಯಜ್ಞದ್ದು ದೀಕ್ಷೆ ಕೊಡ್ತಾನಂತೆ ನಮ್ಮ ಕೃಷ್ಣ ಇವತ್ತು. ಎಲ್ಲರೂ ತೆಗೊಳ್ಳಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ, ಚಟ್ಟೆ ಮುಟ್ಟೆ ಹಾಕಿ ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಅರ್ಧ ಪದ್ಮಾಸನದಲ್ಲಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಅಲಂಕಾರ. ಆನಂತರ ಮುಖ್ಯ ಪ್ರಾಣದೇವರು, ಮಧ್ವಾಚಾರ್ಯರು, ಭೋಜನ ಶಾಲೆ ಆಂಜನೇಯ ದೇವರು ಎಲ್ಲರ ಅಲಂಕಾರನ ನೋಡ್ಕೊಂಡು ಬನ್ನಿ. ಆಮೇಲೆ ಪೂಜಾ ಕೈಂಕರ್ಯಗಳನ್ನು ಸ್ವಲ್ಪ ನೋಡ್ತಾ ಬನ್ನಿ. ಆಮೇಲೆ ಕಟೀಲಿ ವಿಷಯಕ್ಕೆ ಬರೋಣ. ಈ ಭೋಜನ ಶಾಲೆ ಆಂಜನೇಯ ದೇವರಲ್ಲಿ ಹನುಮ ಭೀಮ ಮಧ್ವನ ಅಲಂಕಾರ ಮಾಡಿದರೆ ಎಷ್ಟು ಅದ್ಭುತವಾಗಿತ್ತಲ್ಲ ನೋಡಿ. ಆಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ಗಳಿಗೆ ನವರಾತ್ರಿ ಟೈಮಲ್ಲಿ ನಡೀತಾನೇ ಇದೆ. ಅದು ಆನಂತರ ಹೋಮ ನೇಮಗಳೆಲ್ಲ ನಡೀತಾನೇ ಇದ್ದಾವೆ. ಅದರ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕ್ಕೊಂಬಂದಿದ್ದೀನಿ. ಇಲ್ಲಿ ಸೌತ್ ಕೇಂದ್ರ ಅವಿಭಜಿತ ಅಂದರೆ ಈ ಕಡೆ ಉಡುಪಿ, ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಡೆ ದೇವಿ ದೇವಸ್ಥಾನಗಳಲ್ಲಿ ತುಂಬ ವಿಜೃಂಭಣೆಯಿಂದ ನವರಾತ್ರಿಯನ್ನು ಆಚರಿಸ್ತಾರೆ. ಅದನ್ನು ನೋಡ್ಕೊಂಡು ಬನ್ನಿ. ಆನಂತರ ಹೋಮ ನೇಮಗಳು ನಡೀತವೆ, ಚಂಡಿಕಾ ಹೋಮ ಎಲ್ಲ, ಹರಿಕೆದ್ದೆಲ್ಲ ಈ ಟೈಮಲ್ಲಿ ಆರಾಮ್ಸೆ ನಡೀತವೆ. ದಿನ ದೇವಸ್ಥಾನದಲ್ಲಿ ಊಟ ಎಲ್ಲ ಇರುತ್ತೆ ಇಲ್ಲಿ. ಆನಂತರ ಕಟೀಲಿದು ಇದಕ್ಕೆ ಬರೋಣ. ಮತ್ತೊಂದು ಇದು ಪಲಿಮಾರ ದೇವರ ಪಟ್ಟದ ದೇವರ ಪೂಜೆ. ಅಲ್ಲಿ ರಾಮದೇವರಿಗೆ ಪೂಜೆ ಮಾಡೋದನ್ನು ನೋಡ್ಬೋದು. ಅಲ್ಲಿ ಪಟ್ಟದ ದೇವರು ರಾಮದೇವರು. ಆನಂತರ ಕುಂಜಾರಗಿರಿಯಲ್ಲಿ ಶಾಂತಿ ಪಾಠ ಮಾಡಿದರು ನಮ್ಮ ಕಾಣಿಯೂರು ಶ್ರೀಗಳು. ನಿನ್ನೆ ದಿವಸ ಇದು ಮಾಡಿರುವಂಥ ಅದನ್ನ ಕೆಲವು ಕ್ಲಿಪ್ಪಿಂಗ್ಸನ್ನು ಹಾಕಿದರೆ ನೀವು ಕಾಣ್ಬೋದು. ಆನಂತರ ಕಟೀಲಿ ಇದಕ್ಕೆ ಬರೋಣ ನಾವು. ನಂದಿನಿ ನದಿಯಲ್ಲಿ 2 ಭಾಗವಾಗಿ ಮಧ್ಯದಲ್ಲಿ ದ್ವೀಪ ಇರುತ್ತೆ. ಆ ದ್ವೀಪದಲ್ಲಿ ಅರುಣಾಸುರ ಅಂತ ಹೇಳುವ ರಾಕ್ಷಸನ ಸಾಯಿಸಿಬಿಟ್ಟು ಲಿಂಗ ರೂಪದಲ್ಲಿ ನೆಲೆಸಿರ್ತಾಳೆ. ಇಲ್ಲಿ ಸಾಧಾರಣ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ದೇವಿ ಲಿಂಗ ರೂಪದಲ್ಲಿ ಇರೋದೇ ಜಾಸ್ತಿ. ಅಲ್ಲಿ ಲಲಿತಾ ಪಂಚಮಿ ಯಾವತ್ತು ಸರ್ವಮಂಗಳ ಮಾಂಗಲ್ಯ ಹೇಳ್ತಾರೆ. ಆ ದೀಕ್ಷೆ ಮಾಡಿಕೊಂಡು ಹೇಳು. ನಾನು ಹಿಂಗೆ ನನ್ನ ತಮ್ಮನ ಹೆಂಡತಿ ಜೊತೆ ಹೋಗಿದ್ದೆ. ದೀಕ್ಷೆ ಮಾಡಿ ಹೇಳಿದವರಿಗೆ ಎಲ್ಲ ಸೀರೆ ಕೊಡ್ತಾಯಿದ್ರು. ಎಲ್ಲ ಜನರಿಗೆ ಎಲ್ಲಿ ನೋಡಿದರೆ ಜನರು ಕಾಣ್ತಾಯಿದ್ರು, ನೀವು ಕಾಣ್ಬೋದು. ನಾವು ಸ್ವಲ್ಪ ಬೇಗ ಹೋದ ಕಾರಣ ನಮಗೆ ಅಷ್ಟು ರಶ್ ಸಿಗಲಿಲ್ಲ, ಒಳಗೆ ಹೋಗ್ಲಿಕ್ಕಾಯಿತು. ನಂತರ ಬಂದವರಿಗೆ ತುಂಬ ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ಇತ್ತು. ಮೊನ್ನೆ ರಾತ್ರಿ ಊಟ ಮಾಡಿಕೊಂಡು ಸೀರೆ ತಗೊಂಡು ಹೋಗುವಂಥ ಅವಕಾಶ ಇತ್ತು ನಮಗೆ. ನೋಡಿ ಇದು ನದಿ ಮಧ್ಯದಲ್ಲಿ ದ್ವೀಪ ಥರ ಜಾಗ ಇದೆ ನೋಡಿ, ಅದೇ ಕಟೀಲ್ ದೇವಸ್ಥಾನ. ತುಂಬ ನೆರೆ ಬಂದರೆ ಕಾಲ ಬುಡ ತನಕ ನೀರು ಬರುತ್ತೆ. ಕಟೀಲಮ್ಮಂದು ಲಿಂಗರೂಪಿ ಪರಮಾತ್ಮದು ಒಳಗಿಂದ ನೋಡಿ ಇದಾಗಿರೋದು ಕಾಣ್ಬೋದು ನೀವು. ಹೋಮಗಳೆಲ್ಲ ದಿನ ಸಾಧಾರಣ ಚಂಡಿಕಾ ಹೋಮ ಎಲ್ಲ ಇರುತ್ತೆ ಇಲ್ಲಿ. ಈಗ ನೋಡಿ ಜನ ಜಾಸ್ತಿ ಇಲ್ಲ, ರಾತ್ರಿ ನಂತರ ತುಂಬಾ ಜನ ಆಗ್ತಾರೆ. ಎಲ್ಲರೂ ಪ್ರಸಾದ ತಗೊಳ್ಳೋಕ್ಕೆ ಇಲ್ಲಿ ಬಂದೇ ಬರ್ತಾರೆ. ತುಂಬ ಕಾರಣಿಕದ ಅಮ್ಮ. ನಾನಲ್ಲೇ ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದೆ, ನೋಡ್ಬೋದು ನೀವು. ನೋಡಿ ಇವರೆಲ್ಲ ಸೀರೆ ತಗೊಳ್ಳಿಕ್ಕೆ ತುಂಬ ಜನರಿಗೆ 6 ಗಂಟೆ ನಂತರ ಸೀರೆ ಕೊಡ್ತಾಯಿದ್ರು. ನಮಗೆ ಅಂದರೆ ಬ್ರಾಹ್ಮಿನ್ಸಿಗೆಲ್ಲ ಸ್ವಲ್ಪ ಲೇಟಾಗಿ ಕೊಡ್ತಾಯಿದ್ರು. ಈ ಥರ ಅಂದರೆ ತುಂಬ ಜನ ಬರ್ತಾರೆ ಅಲ್ಲಿ. ಆದ ಕಾರಣ ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಲೇಟ್ ಮಾಡಿದಷ್ಟು ಅವ್ರಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಮತ್ತು ನನ್ನ ತಮ್ಮನ ಹೆಂಡತಿ ಅಲ್ಲಿ ಹೇಳ್ತಾ ಇದ್ವಿ ಲಕ್ಷ್ಮೀ ಶೋಭಾನ ಎಲ್ಲ. ಆನಂತರ ಎಲ್ಲರೂ ಜನ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ರೆ ನೋಡ್ಬೋದು. ಆನಂತರ ಸರ್ವಮಂಗಳ ಮಾಂಗಲ್ಯದಿಂದ ಒಂದು ಶ್ಲೋಕ ಹೇಳಿಬಿಟ್ಟು 200-300 ಸಲ ಹೇಳಿದ್ವೋ ಏನೋ ಎಲ್ಲರೂ ಸಾಮೂಹಿಕವಾಗಿ ದೇವರನ್ನ ಪ್ರಾರ್ಥನೆ, ದೇಶಕ್ಕೆಲ್ಲ ಒಳ್ಳೆಯದಾಗಲಿಂದ ಪ್ರಾರ್ಥನೆ ಮಾಡಿಕೊಂಡು
ಎಲ್ಲ ಹೇಳಿ ಆಮೇಲೆ ಊಟ ಆದ ನಂತರ ಪ್ರಸಾದ ತಗೊಂಡು ಬಂದ್ವಿ ನಾವು. ಹೇಗಾಯಿತು ಅಂತ ಹೇಳಿ ವಿಡಿಯೋ. ಇಷ್ಟೇ ಜನ ಅಲ್ಲ, ಇದರ 3 ಪಾಲು ಜನ ಆಗಿತ್ತು. ಒಂದು ಸಲ ಎದ್ದರೆ ಆಮೇಲೆ ಕೂತ್ಕೊಳ್ಳಿಕ್ಕೆ ಜಾಗ ಸಿಗೋದಿಲ್ಲ ಅಂತ ಸುಮ್ಮನೆ ಆಗಿಬಿಟ್ಟಿದ್ವಿ. ತುಂಬ ಜನ ಬರ್ತಾರೆ ಕಟೀಲಿಗೆ. ನಾನು ಫಸ್ಟ್ ಟೈಮ್ ಹೋಗೋದು. ಆ್ಯಕ್ಚುಲಿ ದೇವರಿಗೆ ಸಮರ್ಪಣೆ ಮಾಡಿದ ಸೀರೆನೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನೋಡಿದರೆ ಯಾವುದೋ ಬೇರೆ ಸೀರೆ ಕೊಟ್ಟಿದ್ರು. ನಾವು ಸುಮ್ಮನೆ ಆದ್ವಿ. ದೇವ್ರ ಪ್ರಸಾದ ಅಂದರೆ ಪ್ರಸಾದನೇ ತಾನೇ. ನೋಡ್ಬೋದು, ಒಂದು ಲೈನಲ್ಲಿ ಕೂತ್ಕೊಳಿಸ್ಬಿಟ್ಟು ತುಂಬ ಜನ ಇದ್ದರು. ನನ್ನ ಕಸಿನ್, ನನ್ನ ಅಮ್ಮನ ಕಸಿನ್ ಎಲ್ಲ, ಅವರ ಹೆಂಡತಿ ಎಲ್ಲ ಬಂದಿದ್ದರು ಇಲ್ಲಿಗೆ. ನೋಡಿ ಎಷ್ಟು ಜನಸಂದಣಿ ಅಂತ ನೋಡ್ಬೋದು ನೀವು, ಕಣ್ಣು ಹಾಯಿಸಿದಷ್ಟು ಜನ. ಹಾಗೆ ಎಲ್ಲ ಕಡೆ ಮಾತಾಡಿಸ್ಕೊಂಡು ಎಲ್ಲ ಬಂದ್ವಿ. ನೀವು ಬಂದರೆ ಊರಿಗೆ ಬಂದರೆ ಅಂದರೆ ಕರಾವಳಿಗೆ ಬಂದರೆ ಕಟೀಲು, ಪೊಳಲಿ, ಪಪ್ಪನಾಡು ಎಲ್ಲ ಹೋಗೋದನ್ನು ಮರಿಬೇಡಿ. ಇನ್ನೊಂದು ಸಲ ನಾನು ಹೋದರೆ ಅಲ್ಲಿ ಕರೆಕ್ಟಾಗಿ ಡೀಟೇಲಾಗಿ, ಈಗ ರಶ್ಶಲ್ಲಿ ಆಗಲ್ಲ, ಇನ್ನೊಂದು ಸಲ ಡೀಟೇಲಾಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ತುಂಬ ಅದ್ಭುತವಾದ ದೇವಸ್ಥಾನ. ನಾವು ಬುದ್ಧಿ ತಿಳಿದಾಗಿನೂ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಟೀಲ್ ಅಂದರೆ ನಮಗೆಲ್ರಿಗೂ ಇಷ್ಟ. ಎಲ್ರಿಗೂ ಆ ಮಾತೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ನಾಳೆ ಏಕಾದಶಿ, ನಾಡಿದ್ದಿನಿಂದ ದ್ವಿದಳ ವ್ರತ ಸ್ಟಾರ್ಟು. ನಾಳೆ ಅದರ ಬಗ್ಗೆ ವಿಡಿಯೋ ತರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು